ಕೆಆರ್ ಪೇಟೆಯ ಅಕ್ಕಿ ಹೆಬ್ಬಾಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಶ್ರೀ ಮಹಾಶ್ರೀ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಮಹಾಶ್ರೀ ವಾಲ್ಮೀಕಿ ಮಠದ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಶ್ರೀ ಮಹಾಶ್ರೀ ವಾಲ್ಮೀಕಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಚುನಾವಣೆ ಬಂದಾಗ ಮಾತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾಜದವರು ರಾಜಕಾರಣಿಗಳಿಗೆ ನೆನಪಾಗ್ತಾರೆ. ಚುನಾವಣೆ ನಂತರ ನಮ್ಮ ಸಮಾಜದವರನ್ನ ಮರೆತು ಬಿಡ್ತಾರೆ. ಹೀಗಾಗಿ ನಮ್ಮ ಸಮಾಜದವರು ಒಗ್ಗಟ್ಟಿನಿಂದ ಇರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಬೇಕು ಎಂದು ನಾಯಕ ಸಮಾಜದವರಿಗೆ ಕಿವಿ ಮಾತು ಹೇಳಿದರು. ಫೆಬ್ರವರಿ 8 ಮತ್ತು 9ರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀ ಮಹಾಶ್ರೀ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿಯಲ್ಲಿ ನಡೆಯಲಿರುವ ಮಹಾಶ್ರೀ ವಾಲ್ಮೀಕಿ ಜಾತ್ರೆ ಹಾಗೂ ಶ್ರೀಮಠದ 26ನೇ ವಾರ್ಷಿಕ ಸಂಭ್ರಮ ಹಾಗೂ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ 17ನೇ ವರ್ಷದ ಪುಣ್ಯಾರಾಧನೆ ಹಾಗೂ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರ 16ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ನಾಯಕ ಸಮಾಜದವರು ಮತ್ತು ಇತರೆ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಆಮಂತ್ರಣ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಂಎಸ್ ಹರೀಶ್, ಪಂಚಾಯತಿ ಸದಸ್ಯರಾದ ಪ್ರದೀಪ್, ರಾಜನಾಯ್ಕ, ನರಸನಾಯ್ಕ, ಜಯರಾಮ್ ನಾಯ್ಕ, ನಿವೃತ್ತ ರೈಲ್ವೆ ಪೊಲೀಸ್ ರಮೇಶ್, ಲೋಕೇಶ್ ಎಬಿ, ವೆಂಕಟೇಶ್, ಎಆರ್ ಮಂಜು ಶ್ರವಣೂರು, ಮಹೇಶ ನಾಯ್ಕ, ಉದಯ್ ಕುಮಾರ್, ದಡದಹಳ್ಳಿ ಕಾಳನಾಯ್ಕ, ಸಿಂಗನಹಳ್ಳಿ ಮಂಜನಾಯ್ಕ, ಬಲರಾಮ ನಾಯ್ಕ, ಅಗ್ರಹಾರ ಬಚ್ಚಳ್ಳಿ ಜಗದೀಶ್ ಮತ್ತು ತಾಲೂಕು ಮಟ್ಟದ ಸಮಾಜದವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜು ಶ್ರವಣೂರು. पूजन्तं राम रामेति वन्दे वाल्मीकि कोकिलं वन्दे वाल्मीकि कोकिलं श्रीराम जय राम जय जय राम 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 जय जय वाल्मीकि जोर जय वाल्मीकि जय वाल्मीकि जय वाल्मीकि आदिकवि महर्षि वाल्मीकि ಅವರಿಗೆ ಶಿವಭಕ್ತ ಬೇಡ ಚನ್ನಪ್ಪನವರಿಗೆ ಏಕದೇವನವರಿಗೆ ರಾಜಕೀಯ ಮತದಾರಿ ನಾಯಕರಿಗೆ ವೀರ ಸಿಂಧುಲಕ್ಷ್ಮಿಗೆ ಬೇಡರಿಗೆ ಭಕ್ತ ಭಕ್ತರಿಗೆ ಮಾತೆ ಸಭರಿಗೆ ಮೈಸೂರಿನ ಮಹಾನಾಯಕರಿಗೆ ಎಲ್ಜಿ ರಾಮನವರಿಗೆ ಪುಣ್ಯಾನಂದಪುರಿ ಮಹಾಸ್ವಾಮಿಗಳಿಗೆ ಐತಿಹಾಸಿಕ 6ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಾಯಕ ಸಮಾಜಕ್ಕೆ ನಾಯಕ ಸಮಾಜಕ್ಕೆ ನಾಯಕ ಸಮಾಜಕ್ಕೆ ಎಲ್ಲ ಜಾತಿಗಳಿಗೂ ಬಂದಿದೆ. ಮಂಜು ಮತ್ತು ಪುಷ್ಪ ಗುರುಗದಹಳ್ಳಿ ಇವರ ಸುಪುತ್ರಿ ಮೋಹನ್ ಕುಮಾರಿ ಇವರು 6ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಇವರ ಆಶೀರ್ವಾದ ಹೀಗೆ ಇರಲಿ. ಶುಭ ಕೋರುವವರು ಮಗುವಿನ ತಾತ ಅಜ್ಜಿಯರಾದ ಕುಮಾರಯ್ಯ, ಪುಟ್ಟಮ್ಮ ಹಾಗೂ ಚಿಕ್ಕಪ್ಪಂದಿರು ಹಾಗೂ ಅತ್ತೆ ಮಾವ, ಬಂಧು ಮಿತ್ರರು.